ಬಿಜೆಪಿ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲು ಅವರು ಮೊದಲು ಪಿಟೀಲು ಊದುವುದನ್ನು ನಿಲ್ಲಿಸಲಿ ಅಂತ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮಿಥುನ್ ರೈ ಲೇವಡಿ ಮಾಡಿದ್ದಾರೆ. ಮುಲ್ಕಿ ಬಳಿಯ ಹಳೆಯಂಗಡಿಯಲ್ಲಿ ಸುದ್ದಿಗಾರರ ಜೊತೆಗೆ ಅವರು ಮಾತನಾಡಿದರು. ಹುಲಿಯ ಕಾಡಿಗೆ ಬಂಡೆ ಛಿದ್ರ ಎಂಬ ಹೇಳಿಕೆಗೆ ಪ್ರತಿಕ್ರಿಯಿಸಿದರು. ನಳಿನ್ ಅವರು ರಾಜ್ಯದಲ್ಲಿ ನಡೀತಾ ಇರುವ ಉಪಚುನಾವಣೆಯ ಬಗ್ಗೆ ವ್ಯರ್ಥ ಪ್ರಚಾರ ಮಾಡ್ತಾ ಇದ್ದಾರೆ. ಅವರಿಗೆ ಯಾವುದೇ ಬೆಂಬಲವೇ ಇಲ್ಲವಾಗಿದೆ. ಅವರನ್ನ ಕೂಡಲೇ ರಸ್ತೆ ದಾರಿ ಮೂಲಕ ಬೆಂಗಳೂರಿನಿಂದ ಮಂಗಳೂರಿಗೆ ಕಳುಹಿಸಿ ರಾಷ್ಟ್ರೀಯ ಹೆದ್ದಾರಿ 75ರ ಅವ್ಯವಸ್ಥೆಯನ್ನ ಮೊದಲು ಸರಿಪಡಿಸಲಿ ಅಂತ ಆಗ್ರಹಿಸಿದರು. ಬೆಂಗಳೂರಿನಲ್ಲಿ ಯಾವುದೇ ರೀತಿಯ ಒಂದು ಗಮನ ಇಲ್ಲ. ಅವರ ಯಾವುದೇ ರೀತಿಯ ರಾಜಕೀಯದಲ್ಲಿಯೂ ಕೂಡ ಬೆಂಗಳೂರು 2 ಕ್ಷೇತ್ರದಲ್ಲಿ ಕೂಡ ಅವರ ಮಾತನ್ನು ಕೇಳುವವರಿಲ್ಲ. ದಯವಿಟ್ಟು ಅವರು ಮಂಗಳೂರು ಬಂದು ಈ ಮಂಗಳೂರು ಹಾಗೂ ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿ 75ರ ಸ್ವಲ್ಪ ಗಮನ ಹರಿಸಲಿ. ರಾಷ್ಟ್ರೀಯ ಹೆದ್ದಾರಿಯನ್ನು ಸುಧಾರಿಸುವಂತ ಕೆಲಸ ಕಾರ್ಯಕ್ಕೆ ದಯವಿಟ್ಟು ನಳಿನ್ ಕುಮಾರ್ ಕಟೀಲ್ ರವರು ಪಿಟೀಲನ್ನು ಊದಿಸುವ ಬದಲಿಗೆ ಅವರು ಇಲ್ಲಿಯ ರಾಷ್ಟ್ರೀಯ ಹೆದ್ದಾರಿ ಕೆಲಸ ಕಾರ್ಯವನ್ನು ನೋಡಿ ಎಂಬ ಮಾತನ್ನು ಸಂದರ್ಭ ಕೆಪಿಸಿಸಿ ಕೋಆರ್ಡಿನೇಟರ್ ಎಚ್ ವಸಂತ ಬೆರ್ನಾಡ್, ಮುಲ್ಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಧನಂಜಯ ಮಟ್ಟು ಉಪಸ್ಥಿತರಿದ್ದರು.